ಲೋಕಸಭಾ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರುತ್ತಿದ್ದು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಅವರು ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ದ್ವಾರಕಾಮಯ್ಯ ಶ್ರೀ ಸಾಯಿಬಾಬಾ ಸಾಂತ್ವನ ಮಂದಿರಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಬಳಿಕ ಆಶೀರ್ವಾದವನ್ನು ಪಡೆದುಕೊಂಡರು. ಹೆಜಮಾಡಿಯಲ್ಲಿ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮತ್ತು ಪ್ರಮೋದ್ ಮಧ್ವರಾಜ್ ಅವರು ಪಾದಯಾತ್ರೆಯ ಮೂಲಕ ತೆರಳಿ ಮತಯಾಚಿಸಿದ್ರು. ಅನಂತರ ಶ್ರೀ ವಿಶ್ವಕರ್ಮ ಸಂಘ ಮತ್ತು ಶ್ರೀ ವಿಶ್ವಕರ್ಮ ಟ್ರಸ್ಟ್ ಬಂಟಕಲ್ವಿಗೆ ತೆರಳಿ ಬಹಿರಂಗ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರು ಜೊತೆಗಿದ್ದು ಮತಯಾಚನೆಯಲ್ಲಿ ಪಾಲ್ಗೊಂಡರು. ರಾಜ್ಯದ ಕುಮಾರಸ್ವಾಮಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಎಂಕಲ ಕೈಗೊಂಡು ಕೇಂದ್ರ ಎಂಪಿ ಅಂಡ ಕೇಂದ್ರದ ಬೋಡ್ಪುರಂಚಿನ ಅನುದಾನ ರಾಜ್ಯ ಸರ್ಕಾರ ಬೋಡ್ನ ಅನುದಾನ ವಿನಯ್ ಕುಮಾರ್ ಸೊರಕೆ ಮಲ್ತದ ಓಪೂರ ಕೆಲಸ ಬಾಕಿ ಉಂಡ ಆತ ಮಾರ್ಗದರ್ಶನ ಬಾಕಿ ಇತ್ತಿನ ಪೂರ ಕೆಲಸ ಕಾಪು ಕ್ಷೇತ್ರ ಮಲ್ಪುರ ಮೂಲಕ ಕಾಪು ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯಡೆ ಒಂದು ಮಾದರಿ ಕ್ಷೇತ್ರವಾದ ಮಲ್ಪರೆಗೆ ಸಂಪೂರ್ಣವಾಗಿ ನಂಚಿನ ವಿನಯ್ ಕುಮಾರ್ ಸೊರಕೆಲ್ಲ ಇನಿ ಮರಳದ ಸಮಸ್ಯೆ ಕೊಯ್ಯದ ಸಮಸ್ಯೆ ಯಾರು ಉಸ್ತುವಾರಿ ಮಂತ್ರಿ ಆದ ಪರಗ ಉಡುಪಿ ಜಿಲ್ಲೆದ ಮರಳು ಉಡುಪಿ ಜಿಲ್ಲೆ ಸಿಕ್ಕೊಂಡು ಬಂದು ಬೋಡ್ತಿನಾಥ ಕೊಯ್ಯ ಉಡುಪಿಗೆ ಸಿಕ್ಕುನಂಚಿನ ಮಲ್ದೆ ಯಾನ್ ಕೊಯ್ ಬೊಕ್ಕ ಇದು ಸೊರಕೆ ಇದು ಸೋತಿ ಬೊಕ್ಕ ಕೊಯ್ಯ ಸಿಕ್ಕೊಂದಿದ್ದಿ ನನ್ನ ಕೂಡ ಕೊಯ್ಯ ಸಿಕ್ಕೊಂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಬೊಕ್ಕ ಈಗ ಜಿಲ್ಲಾಡಳಿತ ಹೆಚ್ಚಿನ ಪೂರ ಕೆಲಸ ಮಾಡ್ಕೊಡ ಕೆಲಸ ಯಾನ್ ಮಲ್ತದ ಉಡುಪಿ ಜಿಲ್ಲೆಗೆ ಶಾಶ್ವತವಾಗಿ ಕೊಯ್ಯ ಸಿಕ್ಕಂತಿನ ವ್ಯವಸ್ಥೆ ಮಲ್ಕೋಬೇಕು. ಆಟೋ ಚಾಲಕಿಯರು ಮತ್ತು ಮಾಲಕಿಯರು ಅದಕ್ಕೆ ಆಶೀರ್ವಾದ ಮಲ್ಕೊಂಡು ಬಂದು ನಿಗಳ ವಿನಂತಿ ಮಾಡ್ಕೊಳ್ಳಲ್ಲ. Thank you.